ದಯವಿಟ್ಟು ಈ ಮುಷ್ಕರವನ್ನು ಇಲ್ಲಿಗೆ ನಿಲ್ಲಿಸಿ ನಿಮ್ಮ ಜೊತೆಗಿದ್ದೀವಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಮುಷ್ಕರ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಇನ್ನೊಂದು ಸತಿ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ತುಮಕೂರು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ನಗರದಲ್ಲಿ ನೀರು ಸರಬರಾಜು ಮಾಡುವ ಹೊರಗುತ್ತಿಗೆ ನೌಕರರನ್ನು ನೇರ ನೇಮಕಾತಿಯಲ್ಲಿ ಕಾಯಂಗೊಳಿಸುವಂತೆ ಒತ್ತಾಯಿಸಿ ನಡೆಸುತ್ತಿದ್ದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನೌಕರರು ಇಂದು ವಾಪಸ್ ಪಡೆದರು. ಪಾಲಿಕೆಯ ಸದಸ್ಯರು ಇಂದು ತುರ್ತು ಸಭೆ ಕರೆದು ನೇರ ನೇಮಕಾತಿ ಅಡಿಯಲ್ಲಿ ನೌಕರರನ್ನು ಕಾಯಂಗೊಳಿಸುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ನೌಕರರು ತಮ್ಮ ಧರಣಿ ಮುಷ್ಕರವನ್ನು ವಾಪಸ್ ಪಡೆದರು. ಈ ವೇಳೆ ಮಹಾನಗರ ಪಾಲಿಕೆಯ ಮೇಯರ್ ಕೃಷ್ಣಪ್ಪ, ಪಾಲಿಕೆ ಆಯುಕ್ತ ರೇಣುಕಾ ಸೇರಿದಂತೆ ಪಾಲಿಕೆಯ ಸದಸ್ಯರು ಮಾತನಾಡಿದರು. ವರದಿ ಎಎನ್ ಪೀರ್, ತುಮಕೂರು. ಜಿಲ್ಲಾ ನೀರು ಸರಬರಾಜು ನೌಕರರ ವತಿಯಿಂದ ನಾವು ಕಳೆದ 20-25 ವರ್ಷಗಳಿಂದ ಇದೇ ಮಹಾನಗರ ಪಾಲಿಕೆಯಲ್ಲಿ ನೀರು ಸರಬರಾಜು ಅಂದರೆ ವಾಲ್ಮೆನ್ಗಳಾಗಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಇಲ್ಲದೆ 25 ವರ್ಷಗಳನ್ನು ಸೇವೆ ಮಾಡ್ಕೊಂಡು ಬಂದು ನಮ್ಮ ಬೇಡಿಕೆಗಳು ಒಂದು 6 ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಮೊದಲನೇ ಬೇಡಿಕೆ ಗುತ್ತಿಗೆ ಪದ್ಧತಿ ರದ್ದಾಗಿ ನಮಗೆ ನೇರ ಪಾವತಿ ಕೊಡಬೇಕು. ಅದೇ ರೀತಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗಬೇಕು. ಅದೇ ರೀತಿ ಖಾಲಿ ಇರುವಂಥ ಹುದ್ದೆಗಳನ್ನು ಈಗ ಹಾಲಿ ದುಡಿಯುತ್ತಿರುವ ಎಲ್ಲ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು. ಅದೇ ರೀತಿ ಎಲ್ರಿಗೂ ಗೃಹಭಾಗ್ಯ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು 6 ಬೇಡಿಕೆಗಳನ್ನ ಇಟ್ಕೊಂಡು ನಾವು ಕಳೆದ 5ನೇ ತಾರೀಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಹಿಂದೆ 2-3 ವರ್ಷಗಳಿಂದಲೂ ಕೊಟ್ಟಿದ್ದೀವಿ. ಬೆಳಗಾವಿಗೂ ಸಹ ಹೋಗಿಬಿಟ್ಟು ನಮ್ಮ ಮನವಿ ಪತ್ರವನ್ನು ಕೊಟ್ಟು ಬಂದಿದ್ದು. ಸಂಬಂಧಪಟ್ಟ ಅಧಿಕಾರಿಗಳು ನಿಮಗೆ ಬಜೆಟ್ನಲ್ಲಿ ಕಾಯಿ ಮಾಡ್ತೀವಿ ಅಂತ ಸಹ ಹೇಳಿದರು. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ತೀವಿ, ಇಲ್ಲ ಕಾಯಿ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದರು. ಆ ಭರವಸೆ ಮೇಲೆ ನಾವು ಬಂದು ಕೆಲಸ ಕಾರ್ಯವನ್ನು ಮಾಡ್ತಾಯಿದ್ದೋ. ಈಗ 5ನೇ ತಾರೀಕು ನಾವು ಒಂದು 15 ದಿವಸ ಮುಂಚೆಗೆ ನಾವು ಒಂದು ಮನವಿ ಪತ್ರ ಕೊಟ್ಟು ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳ್ಬಿಟ್ಟು ಒಂದು 6 ಬೇಡಿಕೆಗಳನ್ನು ಕೊಟ್ಟಿದ್ದು. ಆದರೆ ಈ 19ರೊಳಗೆ ಮಾಡಿ ಅಂತ ಹೇಳಿತ್ತು. 19ರೊಳಗೆ ಬೇಡಿಕೆ ಈಡೇರಿದ್ದಕ್ಕೆ 20ನೇ ತಾರೀಕಿಂದ ನಾವು ಅನಿರ್ದಿಷ್ಟ ಮುಷ್ಕರವನ್ನು 210 ಜನ ವಾಲ್ಮ್ಯಾನ್ಗಳು ನಾವು ಎಲ್ಲ ಅನಿರ್ದಿಷ್ಟ ಮುಷ್ಕರ ಮಾಡ್ತಾಯಿದ್ದೀವಿ. ಇವತ್ತಿಗೆ 2 ದಿವಸದಿಂದ ಮಾಡ್ತಾಯಿದ್ದೀವಿ. ಈಗ ಶಾಸಕರು ಏನಾರು ಹೇಳಿದಾರಾ? ಶಾಸಕರು ಬಂದಿದ್ದರು. ಅವರು ನಿಮ್ಮ ಬೇಡಿಕೆಗಳನ್ನು ನಾವು ಸರ್ಕಾರದ ಲೆವೆಲ್ಲಾಗಿ ಆಗಬೇಕಾಗಿರೋದ್ರಿಂದ ಸರ್ಕಾರದ ತಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಮಾತಾಡಿ ಆಲೇ 2 ಸತಿ ಮನವಿ ಕೊಟ್ಟಿದ್ದು. 2 ಸತಿ ಮನವಿಗೂ ಏನೂ ಸ್ಪಂದಿಸಿಲ್ಲ. ಈ ಸರಿ ಒಂದು ಭರವಸೆ ಕೊಟ್ಟೋಗಿದ್ದಾರೆ ಬಂದು. ಈಗ ಮೇಯರು ಅವರೇನಾದರೂ ಮಹಾಪೌರರು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ತಕ್ಕಂಥ ಆಯುಕ್ತರು ಇಬ್ಬರು ಬಂದಿದ್ದರು. ಅವರು ಸಹ ನಿಮ್ಮ ಬೇಡಿಕೆಗಳು ನಮ್ಮ ಕೈಲಿಲ್ಲಪ್ಪ, ಎಲ್ಲ ಸರ್ಕಾರದಲ್ಲಿ ಐತೆ, ನಾವು ಸರ್ಕಾರಕ್ಕೆ ಪತ್ರ ಬರಿತೀವಿ, ಸರ್ಕಾರದವರು ಮಾಡಲಿ ಅಂತ ಹೇಳಿದ್ವಿ. ಜಿಲ್ಲಾಧಿಕಾರಿಗಳು ಗಮನಕ್ಕೆ ಜಿಲ್ಲಾಧಿಕಾರಿಗಳು ಗಮನಕ್ಕೂ ತಗೊಂಬಂದಿದ್ದೀವಿ. ಜಿಲ್ಲಾಧಿಕಾರಿ ಗಮನಕ್ಕೂ ನಾವು ಪತ್ರವನ್ನು ಕೊಟ್ಟಿದ್ದೀವಿ. ಅವರು ಒಂದು ಸತಿ ಸಭೆ ಕರೆದಿದ್ರು. ಸಭೆ ಒಳಗೂ ನಾವು ನಮ್ಮ ಬೇಡಿಕೆಗಳನ್ನ ಮಂಡಿಸಿದ್ದು. ಅವರು ಸಹ ನಾವು ನಮ್ಮ ಕೈಲಿ ಆಗೋದಿದ್ದರೆ ಮಾಡ್ತೀವಿ ಅಂತ ಹೇಳಿದರು. ಈ ದರ್ಜೆ ನೌಕರಿಗೆ ಮಾಡೋ ಅವಕಾಶ ನಿಮಗೆ ಇರೋದ್ರಿಂದ ನೀವು ಮಾಡ್ಬೋದು ಅಂದಿದ್ದಕ್ಕೆ ಅವರು ನಮಗೆ ಸರ್ಕಾರದಿಂದ ಆದೇಶ ಬರಬೇಕು ಅಂತ. ಇವತ್ತು ಬೆಳಗ್ಗೆ ಒಂದು ಮೀಟಿಂಗ್ ಕರೆದಿದ್ರನಲ್ಲ ನಿಮಗೆ? ಸರ್, ಇವತ್ತು 20 ಜನ ಇರೋದು. ನಾವು 210 ಜನ ಎಲ್ಲ ಕೆಲಸ ಕಾರ್ಯಗಳು ನಾವೇ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ಮಹಿಳೆಯರು ಕೂತಿದ್ರಲ್ಲ, ಅವರಲ್ಲೂ ವಾಟರ್ ಮ್ಯಾನ್ಗಳಿದ್ದಾರೆ. ಕೂತಿರೋರು ಅವರು ಗಂಡದಿರು ನಮ್ಮ ಜೊತೆಲೇ ಕೆಲಸ ಮಾಡ್ತಾ ಇದ್ರು. 20-25 ವರ್ಷದಿಂದ ಮಾಡಿದ್ದಾರೆ. ಅವರು ಸತ್ತೋಗಿರೋದಕ್ಕೆ ಅವ್ರ ಬದಲಿಗೆ ಅನುಕಂಪದ ಮೇಲೆ ಟೆಂಪರರಿ ಕೆಲಸ ಅವ್ರಿಗೆ ತಗೊಂಡಿದ್ದಾರೆ. ಅವರು ಒಂದು 10-12 ವರ್ಷದಿಂದ ಕೆಲಸ ಮಾಡ್ತಾರೆ. ಅವರು ನಮ್ಮ ಜೊತೆಲೇ ಇದ್ದಾರೆ. 210 ಜನ ಜೊತೆಯಲ್ಲೇ ಇದ್ದಾರೆ. ಸರ್, ನಿಮ್ಮ ಹೆಸರು? ಸರ್, ನಾನು ಸಂಘದ ಅಧ್ಯಕ್ಷ ಕುಮಾರ್ ಕೆ. ಸದಸ್ಯರಿಗೆ ತಾವು ನಡೆಸ್ತಿರ್ತಕ್ಕಂಥ ಮುಷ್ಕರದ ಬಗ್ಗೆ ಮೊನ್ನೆ ಒಂದು ನಮ್ಮ ಕಚೇರಿಗೆ ಒಂದು ನೋಟಿಸ್ ಕೊಟ್ಟಿದ್ವಿ. ಅದರಿಂದ ಇವತ್ತು ತುರ್ತು ಸಭೆ ನಾನು ಕೂಡ ಬೆಳಗ್ಗೆ ನಮ್ಮ ಕಚೇರಿಯಲ್ಲಿ ಕರೆಯಲಾಗಿತ್ತು. ಮಾನ್ಯ ಆಯುಕ್ತರು ಮತ್ತು ಅವ್ರ ಸಿಬ್ಬಂದಿಯವರು ನಮ್ಮ ಕಚೇರಿಗೆ ಬಂದಿದ್ದರು. ಅವ್ರು ಹೇಳಿದ್ದಿಷ್ಟೇ, ಅವರು ನಿಮ್ಮ ಪರವಾಗಿದ್ದಾರೆ. ಒಂದು ಬಹಳ ಪಾಸಿಟಿವ್ ಆಗಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ, ಆದರೆ ಅವರೊಬ್ಬ ಅಧಿಕಾರಿ ಆಗಿದ್ದರಿಂದ ಪ್ರತಿಯೊಂದಕ್ಕೂ ಒಂದು ಆಡಳಿತಾತ್ಮಕ ಅನುಮೋದನೆ ಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಸರ್, ನೌಕರರ ಬಗ್ಗೆ ಏನೇ ಇದ್ದರೂ ಕೂಡ ನಾನು ಸರ್ಕಾರಕ್ಕೆ ಖುದ್ದಾಗಿ ಪ್ರಸ್ತಾವನೆ ತಂದು ಒಂದು ನಿಯೋಗ ತಗೊಂಡು ಹೋಗ್ತೀನಿ ಅಂತ ಒಂದು ಭರವಸೆ ಕೊಟ್ಟು ಮಧ್ಯಾಹ್ನ 3 ಗಂಟೆಗೆ ಕೌನ್ಸಿಲ್ ಸಭೆ ಇದೆ, ಕೌನ್ಸಿಲ್ ಸಭೆಯನ್ನು ತೀರ್ಮಾನ ಮಾಡಿ ಅಂದರು. ಆದರೆ ಕೊಟ್ಟಂಥ ಭರವಸೆನ ಲಿಖಿತವಾಗಿ ಕೊಡಬೇಕು ಅನ್ನೋದು ನಿಮ್ಮ ಮುಖಂಡರ ಅಪೇಕ್ಷೆ ಆಗಿತ್ತು. ಅದರಂತೆ ಅವರು ಇವತ್ತು ಲಿಖಿತವಾಗಿ ಒಂದು ಪತ್ರವನ್ನು ಕೂಡ ನಿಮ್ಮ ಬೇಡಿಕೆಗಳ ಬಗ್ಗೆ ಕೊಡ್ತಾ ಇದ್ದಾರೆ. ನಾನು ಕೂಡ ಅದನ್ನು ಪರಿಶೀಲನೆ ಮಾಡಿದ್ದೀನಿ. ಅವರು ಒಂದು ಟೈಮ್ ಫ್ರೇಮ್ ಹಾಕ್ಕೊಂಡು ಅದನ್ನು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದು ಲಿಖಿತವಾಗಿ ಕೊಡ್ತಾ ಇದ್ದಾರೆ. ಅಂದರೆ ಒನ್ ಬೈ ಒನ್ ಒಂದೊಂದೇ ಬೇಡಿಕೆಗಳನ್ನ ಹಂತವಾಗಿ ಸರ್ಕಾರದ ಮುಂದೆ ಮಂಡಿಸಿ
ಒಂದೇ ಸತಿ ಯಾವುದೂ ತೀರ್ಮಾನ ಆಗೋದಿಲ್ಲ. ಹಾಗಾಗಿ ಹಂತ ಹಂತವಾಗಿ ಮೊದಲು ನಿಮ್ಮದು ಏನು ಸಮಾನ ವೇತನಕ್ಕೆ ಸಂಬಂಧ ಬಹಳ ಮುಖ್ಯವಾದ ಒಂದು ಬೇಡಿಕೆ ಇದೆಯಲ್ಲ, ಅದ್ರ ಬಗ್ಗೆ ಅವರು ಬಹಳ ಘನವಾಗಿ ನಿಯೋಗ ತಗೊಂಡು ಹೋಗ್ತೀವಿ ಅಂತ ಕೂಡ ಭರವಸೆ ಕೊಟ್ಟು ಅದನ್ನು ಲಿಖಿತವಾಗಿ ತಮಗೆ ಕೊಡ್ತಾ ಇದ್ದಾರೆ. ಈಗಾಗಲೇ ತಮಗೆ ಬೆಳಗ್ಗೆ ಈ ಮುಷ್ಕರದ ಬಗ್ಗೆ ಒಂದು ಸೂಕ್ಷ್ಮತೆಯನ್ನು ನಾನು ಕೊಟ್ಟಿದ್ದೆ. ಈ ಮುಷ್ಕರ ಅಂದರೆ ಅವಶ್ಯಕ ಸೇವೆಗಳಲ್ಲಿ ಮಾಡ್ತಕ್ಕಂಥ ಮುಷ್ಕರದ ಪರಿಸ್ಥಿತಿ ಏನಾಗುತ್ತೆ ಅಂತ ಅದನ್ನು ನಾನು ಈಗಾಗಲೇ ಕೈಗಾರಿಕಾ ವಿವಾದವಾಗಿ ಕೂಡ ನಾನು ತಗೊಂಡಿರೋದ್ರಿಂದ ನಿಮ್ಮಲ್ಲಿ ಮನವಿ ಮಾಡೋದಷ್ಟೇ. ಇದು ಈ ವಿವಾದದ ಒಂದು ಸಂಧಾನ ಪ್ರಕ್ರಿಯೆ ಇವತ್ತು ಮುಗಿಯಲ್ಲ, ಇದು ನಿರಂತರವಾಗಿ ನಡೀತಿರುತ್ತೆ. ಎಲ್ಲಿ ತನಕ ಇದಕ್ಕೊಂದು ಅಂತಿಮ ರೂಪರೇಷೆ ಬರುತ್ತೆ ಅಲ್ಲಿ ತನಕ ನಡೆಯುತ್ತೆ. ಇವರೇನು ನಿರ್ಧಾರ ತಗೊತಾರೆ, ಸರ್ಕಾರದಿಂದ ಏನು ತಗೊತಾರೆ, ಅಲ್ಲಿ ತನಕನೂ ಒಂದು ಇದು ವಿಫಲವಾಗುತ್ತೆ, ಅದು ಒಪ್ಪಂದದಲ್ಲಿ ಮುಕ್ತಾಯ ಆಗುತ್ತೆ ಅನ್ನೋ ಕೂಡ ನಾವು ಕೂಡ ಕಾಯಬೇಕಾಗುತ್ತೆ. ಹಾಗಾಗಿ ಏಕದಮ್ ಒಂದೇ ಸತಿ ನಿರ್ಧಾರ ತಗೊಂಡು ದಯವಿಟ್ಟು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ, ಅವರು ಕೊಟ್ಟಂಥ ಮಾತಿನಂತೆ ಇವತ್ತು ನಿಮಗೆ ಲಿಖಿತವಾಗಿ ಏನು ಪತ್ರ ಕೊಡ್ತಾ ಇದ್ದಾರೆ ಅದರ ಆಧಾರದ ಮೇಲೆ ನಾವು ಮುಷ್ಕರ ನಾವು ಕೊನೆಗಾಣಿಸಬೇಕು. ಮತ್ತು ಮುಂದುವರೆದ ಮಾತುಕತೆಗಳಿಗೆ ಮತ್ತು ನಿಯೋಗ ಏನು ಅವ್ರಿಗೆ ಭರವಸೆ ಕೊಟ್ಟಿದ್ದಾರೆ ಅದಕ್ಕೆ ತಾವು ಕೂಡ ಸಹಕಾರ ಕೊಟ್ಟು ಈ ವಿಚಾರಗಳನ್ನ ಪ್ರಸ್ತಾವ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಕುಮಾರಣ್ಣವರು ಮಹಾಪೌರ ಮೀಟಿಂಗ್ ಕರೆದಿದ್ರು. ಎಲ್ಲ 35 ಜನ ಕಾರ್ಪೊರೇಟರ್ಗಳು ಸಹ ಕೂತ್ಕೊಂಡು ಮೀಟಿಂಗ್ ಅಲ್ಲಿ ಸರ್ವಾನುಮತದಿಂದ ಈಗಲಿಂದಲ್ಲ, ಫಸ್ಟಿಂದ ನಿಮ್ಮ ಕಡೆ ಇದ್ದೀವಿ, ನಿಮ್ಮ ಪರ ಇದ್ದೀವಿ, ಇನ್ನು ಮುಂದಕ್ಕೂ ನಿಮ್ಮ ಪರ ಇರ್ತೀವಿ. ಯಾಕಂದ್ರೆ ಕೆಲವು ಕಾನೂನಾತ್ಮಕ ಹೋರಾಟಗಳಲ್ಲಿ, ಕಾನೂನಾತ್ಮಕ ಡಿಸಿಷನ್ಗಳಲ್ಲಿ ನಮಗೆ ಬಾಡಿ ಪವರ್ ಇಲ್ಲದರಿಂದ ಸರ್ಕಾರಕ್ಕೆ ಓಡಾಡಬೇಕಾಗ್ತದೆ. ಆ ಸರ್ಕಾರಕ್ಕೆ ಓಡಾಡೋ ಕೆಲಸನ ನಾವೇ ಮುಂದೆ ನಿಂತ್ಕೊಂಡು ಪೂಜ್ಯ ಮಹಾಪೌರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ, ಎಲ್ಲ ಸದಸ್ಯರುಗಳು ಪ್ಲಸ್ ಕಮಿಷನರು ಮತ್ತೆ ಕೆಲವರು ನಿಮ್ಮ ಸಂಘ ಯಾರು ನಿಮ್ಮ ಕಮಿಟಿಯವರು ಒಂದಿಬ್ರು ಮೂವರನ್ನು ಕರ್ಕೊಂಡು ನಾವೇ ಖುದ್ದಾಗಿ ನಿಯೋಗ ಸರ್ಕಾರಕ್ಕೆ ಹೋಗಿ 100% ನಿಮ್ಮ ಹವಾಲನ್ನ ಎಲ್ಲ ನಿಮ್ಮ ಪ್ರತಿಯೊಂದು ಬೇಡಿಕೆನ ಈಡೇರಿಸ್ತಕ್ಕಂಥ ಕೆಲಸಕ್ಕೆ ನಾವು ಕಾಯ ವಾಚ ಮನಸ 100% ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಗೆಲ್ಲ ಕೇಳ್ಕೊಂತೀನಿ. ನಮಸ್ತೆ ಮೇಡಮ್. ಕಮಿಷನರ್ ಮೇಡಮ್ ಏನು ನಾವು ಚರ್ಚೆ ಮಾಡಿದ್ದೋ ಅದನ್ನು 3 ಗಂಟೆಗೆ ನಾವು ಎಲ್ಲ ಪಾಲಿಕೆ ಸದಸ್ಯರನ್ನು ಈ ಒಂದು ಪ್ರಸ್ತಾವನೆಯನ್ನು ಸಿದ್ಧ ಮಾಡಿದ್ದೇವೆ. ಅದನ್ನು ತಮ್ಮ ಮುಂದೆ ಓದ್ತೇನೆ. ತುರ್ತು ಸಭೆ ಹಾಗೂ ಆಯವ್ಯಯ ತುಮಕೂರು ಮಹಾನಗರ ಪಾಲಿಕೆ ತುಮಕೂರು ಮಹಾನಗರ ಪಾಲಿಕೆ ಪೂಜ್ಯ ಮಹಾಪೌರರ ಶ್ರೀ ಬಿ ಕೃಷ್ಣಪ್ಪನವರ ಅಧ್ಯಕ್ಷತೆಯಲ್ಲಿ ದಿನಾಂಕ 21/4/22 ಗುರುವಾರ ಮಧ್ಯಾಹ್ನ 3 ಗಂಟೆಗೆ ತುಮಕೂರು ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರ ಕೊಠಡಿಯಲ್ಲಿ ನಡೆದ ತುರ್ತು ಸಭೆ ಹಾಗೂ ಆಯವ್ಯಯ ಸಮಾಲೋಚನಾ ಸಭೆಯ ನೆರವಳಿಗಳು. ತುಮಕೂರು ವಿಷಯ ಸೂಚಿ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನೀರು ಸರಬರಾಜು ಶಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರಗಳನ್ನು ನೇರ ಪಾವತಿಯಡಿ ನೇಮಕಾತಿ ಮಾಡಿಕೊಂಡು ನೇರ ವೇತನ ನೀಡಲು ಪ್ರತಿಭಟನೆ ಮಾಡಿರುವ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವ ಬಗ್ಗೆ. ತೀರ್ಮಾನ: ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನೀರು ಸರಬರಾಜು ಶಾಖೆಯಲ್ಲಿ ಕೇವಲ 20 ಮಂದಿ ಕಾಯಂ ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದು, ಉಳಿದ 210 ಜನ ಪಾಲಿಕೆ ವ್ಯಾಪ್ತಿಯಲ್ಲಿ ನೀರು ಸರಬರಾಜು ಮಾಡಲು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಂಡು ವೇತನ ಪಾವತಿಸಲಾಗುತ್ತಿದೆ. ಈ ಹೊರಗುತ್ತಿಗೆ ಸಿಬ್ಬಂದಿ ನೌಕರರಿಗೆ ನೀಡುತ್ತಿರುವ ವೇತನ ತುಂಬಾ ಕಡಿಮೆ ಇದ್ದು ಜೀವನ ಸಾಗಿಸಲು ಕಷ್ಟ ಸಾಧ್ಯವಾಗುತ್ತಿದೆ ಎಂದು ಹೊರಗುತ್ತಿಗೆ ನೌಕರರುಗಳು ಅಳಲನ್ನು ತೋಡಿಕೊಂಡಿರುತ್ತಾರೆ. ಈ ಕುರಿತು ದಿನಾಂಕ 21/4/22 ತುರ್ತು ಸಭೆ ಕರೆದು ಚರ್ಚಿಸಲಾಗಿ ಪಾಲಿಕೆಯ ಎಲ್ಲ ಸದಸ್ಯರುಗಳು ಸರ್ವಾನುಮತದಿಂದ ಈ ಹೊರಗುತ್ತಿಗೆ ನೌಕರಗಳನ್ನು ನೇರ ಪಾವತಿಯಡಿಯಲ್ಲಿ ಪಾಲಿಕೆಯಿಂದಲೇ ನೇಮಿಸಿಕೊಂಡು ವೇತನ ನೀಡಲು ಹಾಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಲು ಸರ್ಕಾರದ ಅನುಮತಿಗಾಗಿ ಪ್ರಸ್ತಾವನೆ ಸಲ್ಲಿಸಲು ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ಏನೀಗ ನಮ್ಮ PKS ಅವ್ರಿಗೆ ಆಗೈತೋ ಅದೇ ಥರ ನಮ್ಮ ವಾಲ್ಮೆನ್ಗಳಿಗೆ ಆಗ್ಬಿಟ್ರೆ ಒಂದು ಖುಷಿ ಅಂತ ನಮ್ಮಲ್ಲಿ ಮನವಿ ಅಂತೂ ನಾವು ಸರ್ಕಾರಕ್ಕೆ ಈಗ ನಾವು ನಿನ್ನಿಂದಲೂ ನಿಮ್ಮ ಜೊತೆಯಲ್ಲಿ ನಮ್ಮ ಶಾಸಕರಿಗೂ ಬಂದು ಅವರು ನಿಮ್ಮಲ್ಲಿ 3 ಸತಿಯನ್ನು ಕೈ ಮುಗಿದು ಹೇಳಿದ್ದಾರೆ. ಈಗ ನಿಮ್ಮ ಜೊತೆಲಿ ಬರ್ತೀವಿ. ನಾವು ಬೆಂಗಳೂರಿಗೆ ನೇರ ಈಗ ಸದಸ್ಯರು ಮತ್ತು ಮೇಯರು ಕಮಿಷನರ್ ಅವರು ಈಗ ಹೇಳಿದ್ದಾರೆ ನಿಮ್ಮ ಜೊತೆಲಿ ನಾವು ಇರ್ತೀವಿ ಅಂತ. ದಯವಿಟ್ಟು ಈಗ ತಿರ್ಗಾ ಅದು ನಾನು ಹೇಳೋದೇನೆಂದ್ರೆ ನಮ್ಮ MLA ಅವರಲ್ಲಿ ಈಗ ನಾವು ಒತ್ತಡ ಮಾಡಬೇಕು. ಈಗ ನೀವು ಸ್ವಲ್ಪ ಸುಮ್ಮನೆ ಕೂತ್ಕೊಬೇಡ್ದು. ಈಗ ಯಾಕಂದ್ರೆ ಈಗ ನೀವು ಸಂಘದವ್ರು ಏನಿದ್ದೀರಾ
ಅದಕ್ಕೆ ನೀವು ಒಂಚೂರು ಫಾಲೋ ಮಾಡಿ. ನಾವು ಸದಸ್ಯರು ಸುಮ್ಮನೆ ಕೂತ್ಕೊಬೇಡ್ದು, ನಮ್ಮ MLA ಅವರು ಸುಮ್ಮನೆ ಕೂತ್ಕೊಬೇಡ್ದು. ಈಗ ಮೇಯರ್ ಸಾಹೇಬರು ಅಷ್ಟೇ, ಈಗೇನೀಗ ನೀವು ಅಧಿಕಾರದಲ್ಲಿ ಇದ್ದೀರಾ, ಈಗ ಸರ್ಕಾರನು ಈಗ ನಮ್ಮ ಸರ್ಕಾರದಲ್ಲೂ ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅಂತ ಅಲ್ಲ, ಈ ಕಾಂಗ್ರೆಸ್ ಸರ್ಕಾರ ಇದ್ರಾಗೂ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ನಮ್ಮ 97 ಜನಕ್ಕೆ ನಾವು ಪರ್ಮಿಟ್ ಅನ್ನು ಮಾಡಿದ್ರು. ಆಮೇಲೆ ನಮ್ಮ PKS ಅವ್ರಿಗೆ ಏನು ಹಕ್ಕು, ಈಗ ಮೂಲ್ಯ ಅವ್ರ ಮನೆ ಅವ್ರಿಗೆಲ್ಲ ಏನು ಹಕ್ಕು ಸಿಗ್ತಾ ಇದೋ ಅದೇ ತರ ನಮ್ಮ PKS ನವರು ಏನೇನು ಸೌಲಭ್ಯ ಕೊಟ್ಟಿದ್ದೀರೋ ನಮ್ಮ ವಾಲ್ಮ್ಯಾನ್ಗಳಿಗೂ ಅದೇ ಈ ಸರ್ಕಾರದಿಂದ ಮಾಡಿಕೊಟ್ರೆ, ಈಗ ನಮ್ಮ ಕಮಿಷನರ್ ಮೇಡಮ್ ಅವರು ಸ್ವಲ್ಪ ಹಿಂದೆ ಬಿದ್ರು. ಯಾಕಂದ್ರೆ ಇವ್ರಿಗೆ ವಯಸ್ಸಲ್ಲಿ ಚಿಕ್ಕವರಾದ್ರೂ ನಮ್ಮ ಕಮಿಷನರ್ ಮೇಡಮ್ ಅವ್ರ ಅನುಭವ ಜಾಸ್ತಿ ಇತ್ತು, ಎಲ್ಲೆಲ್ಲಿ ಯಾವ ಕೆಲಸ ಯಾವ ಟೇಬಲ್ ಮೇಲೆ ಕೆಲಸ ಆಗುತ್ತೆ ಅಂತ ನಮ್ಮ ಕಮಿಷನರ್ ಮೇಡಮ್ ಅವರಿಗೆ ಗೊತ್ತಿದೆ. ಅವರು ಸ್ವಲ್ಪ ಕಷ್ಟ ಬಿದ್ದು ನಾವು ಅವ್ರ ಜೊತೆಲಿ ಇರ್ತೀವಿ, ನಾವಂತೂ ಹಿಂದೆ ಜರುಗಲ್ಲ. ದಯವಿಟ್ಟು ನಮ್ಮ ಕಮಿಷನರ್ ಮೇಡಮ್ ಅವರು ಯಾವ ಸರ್ಕಾರ ಎಲ್ಲ ಯಾವ MLA ಅವರಲ್ಲ, ಅದಕ್ಕಿಂತ ಯಾವ ಟೇಬಲ್ ಅಲ್ಲಿ ಯಾವ ಕೆಲಸ ಆಗುತ್ತೆ ಅಂತ ನಮ್ಮ ಮೇಡಮ್ ಅವರಿಗೆ ಕಮಿಷನರ್ ಮೇಡಮ್ ಅವ್ರಿಗೆ ಗೊತ್ತಿದೆ. ಅವರು ನಮ್ಮ ಜೊತೆಯಲ್ಲಿ ತಗೊಂಡು ದಯವಿಟ್ಟು ನಿಮ್ಮ ಕೆಲಸನ ಮಾಡಿಕೊಡ್ಬೇಕು ಅಂತ ನನಗೆ ಎರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ದಯವಿಟ್ಟು ನಿಮ್ಮ ಪರ ಯಾರು ನಮ್ಮ 35 ಜನ ಸದಸ್ಯರು ನಿಮ್ಮ ಪರನೇ ಇದ್ದೀವಿ, ಯಾರು ಇದರಲ್ಲಿ ವಿರುದ್ಧ ಇಲ್ಲ ಅಂತ ಹೇಳ್ತಾ ಇವತ್ತು ನಮ್ಮ ಕಮಿಷನರ್ ಮೇಡಮ್ ಅವ್ರಿಗೆ ಇನ್ನೊಂದು ಸತಿನೂ ಹೇಳ್ತೀನಿ, ದಯವಿಟ್ಟು ಯಾವ ಕೆಲಸ ಇದ್ರು, ಯಾಕಂದ್ರೆ 210 ಜನ ಇದ್ದದ್ದು ಬಹುಶಃ ಅವ್ರ ಮನೇಲಿ 10 ಜನ 5 ಜನ ಇವರೇ, 550 ಜನ ಅಲ್ಲ 1000 ಜನ ಟೋಟಲ್ ಆದ್ರೆ 1000 ಜನ ಅವ್ರ ಫ್ಯಾಮಿಲಿ ಸೇರಿದ್ರೆ ಆಗುತ್ತೆ. ಅವ್ರ 1000 ಜನದ ಫ್ಯಾಮಿಲಿದು ನೀವು ಕಷ್ಟ ಸುಖ ನೋಡ್ಬಿಟ್ಟು ಒಂದು ಮಾಡಿದ್ರೆ ದೇವರು ಎಲ್ಲಾರ್ಗು ಒಳ್ಳೇದು ಮಾಡುತ್ತಾ ಅಂತ ಹೇಳ್ತಾ ಇವತ್ತು ಕರೆದಿ ಎರಡು ಮಾತಾಡಕ್ ಅವಕಾಶ ಮಾಡಿಕೊಟ್ಟಿರುವ ನಿಮ್ಮ ವಾಲ್ಮೀಕಿ ಸಂಘಕ್ಕೆ, ನಮ್ಮ ಮುಜೀಬ್ ಅವ್ರ ಸಂಘ ಏನೈತೆ ನೀವು ಫಾಲೋ ಮಾಡ್ಬೇಕು. ಅಲ್ಲ ನೀವಲ್ಲ, ನಿಮ್ಮ ಸಂಘಕ್ಕೆ ಕಾನೂನು ಸಲಹೆಗಾರ ಅಲ್ಲ ನಿಮ್ಮ ಕಾನೂನಲ್ಲಿ ತಾಳಿ ಅಲ್ಲ ಯಾರನ್ನ ಬರ್ಲಿ, ನೀವು ಸ್ವಲ್ಪ ಆಯ್ತು ಹಿಂದೆ ಬಿದ್ದಿ ನೀವು ಈಗ ಜೊತೆಲಿ ಇರ್ಬೇಕು. ನೀವು ಯಾಕಂದ್ರೆ ಈಗ ನಿನ್ನೆ ಹೇಳಿದ್ರಲ್ಲ, ಏನೋ ಒಂದು ಮಗು ಮಲಗಬೇಕು ಅದು ಕೂಡ ನಾವು ಕನಿಷ್ಠ ವೇತನ ಮೇಲೆ ಕರೆದಿರೋದು. ಸಮಾನ ಕೆಲಸ ಸಮಾನ ವೇತನ ಏನಂದ್ರೆ ಬೇಸಿಕ್, ಇವಾಗ ಏನು ಪರ್ಮನೆಂಟ್ ಎಂಪ್ಲಾಯ್ಗೆ ಬೇಸಿಕ್ ಇದೆಯಲ್ಲ, ಇದು ನಿಮಗಿಂತ ಜಾಸ್ತಿ ಇದೆ ಅವ್ರಿಗೆ. ಆ ವೇತನ ಕೊಡೋಕ್ಕೆ ಕೂಡ ನಾವು ಮೈಸೂರು ಕಾರ್ಪೊರೇಷನ್ ಆಗಿದೆ 125 ಜನಕ್ಕಾಗಿದೆ. ಅದು ಹೆಂಗಾಗಿದೆ ಅಂದರೆ ಅಲ್ಲಿ ಸ್ಯಾನಿಟರಿ ಬೋರ್ಡ್ ಅಂತಿರುತ್ತೆ, ಸ್ಯಾನಿಟರಿ ಬೋರ್ಡ್ ಮೂಲಕ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್ ಮರ್ಜ್ ಆಗ್ತಾರೆ. ಆ ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸಿ 10 ಇಯರ್ಸ್ ಬ್ಯಾಕು ಅದು ಸಮಾನ ಕೆಲಸಕ್ಕೆ ಸಮಾನ ವೇತನ ಸರ್ಕಾರದಿಂದ ಅನುಮೋದನೆ ಆಗಿದೆ. ಅದು ಎಂಪ್ಲಾಯಿ ಡೀಟೇಲ್ ತಗೊಂಡು ನಾನು 3 ದಿವಸದ ಒಳಗಡೆ ನಿಮಗೆ ಪ್ರಸ್ತಾವನೆ ಕಳಿಸ್ತೀವಿ, ಸರ್ಕಾರಕ್ಕೆ ಕಳಿಸ್ತೀವಿ. ಜೊತೆಗೆ ನಾವು ಕೂಡ ಫಾಲೋಅಪ್ ಮಾಡ್ತೀವಿ, ನಿಮ್ಮ ಪದಾಧಿಕಾರಿ ಕೂಡ ಅದನ್ನು ಫಾಲೋಅಪ್ ಮಾಡ್ತಾರೆ. ನಾವು ಕೂಡ ಫೈಲಿಂದ ಬೆನ್ನೈತು ಇದು ಕ್ರಮ ತಗೊಳ್ತೀವಿ. 3 ಡೇಸ್ ಒಳಗೆ ಪ್ರಸ್ತಾವನೆ ಕಳಿಸ್ತೀವಿ. ಆಮೇಲೆ ನಮ್ಮಲ್ಲಿ C&R ರೂಲ್ಸ್ ಪ್ರಕಾರ 96 ಪೋಸ್ಟುಗಳು ಖಾಲಿ ಇದೆ, ವಾಲ್ಮ್ಯಾನ್ ಅಂತ ಇದೆ. ಈ ಮೊದಲು ಏನಂತಂದರೆ ವಾಲ್ಮ್ಯಾನ್ ಖಾಲಿ ಇರೋ ಹುದ್ದೆಗಳನ್ನ ಫಿಲ್ ಮಾಡೋಕ್ಕೆ ನಮ್ಮ ಏನು ಡೆಲಿಗೇಷನ್ ಪವರ್ ಅಂತ ಇರುತ್ತೆ, ಡೆಲಿಗೇಷನ್ ಪವರ್ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಇದು ಇದೆ. ನಾವೆಲ್ಲ ಚರ್ಚೆ ಮಾಡಿದ್ವಿ, ಸರ್ಕ್ಯುಲರ್ಸಲ್ಲಿ ಓದಿದ್ದೀವಿ. ಅದ್ರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಇದರ ಬಗ್ಗೆ ನಾವು ಪ್ರಸ್ತಾವನೆ ಸಲ್ಲಿಸ್ತೀವಿ, ಅವರು ಕೂಡ ಖುದ್ದಾಗಿ ಅವ್ರಿಗೆ ಚರ್ಚೆ ಮಾಡ್ತೀವಿ. ಆಮೇಲೆ 30,000 ಕೊಡಬೇಕು ಅನ್ನೋದು ಒಂದು ಬೇಡಿಕೆ ಇದೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಬಂದಾಗ ಅದು 30,000 ಬಂದ್ಬಿಡುತ್ತೆ, ಅದೇನು ಸಪ್ರೇಟ್ ಪಾಯಿಂಟ್ ಅಲ್ಲ. ಇವಾಗ ಸಮಾನ ಕೆಲಸ ಸಮಾನ ವೇತನ ಪರ್ಮನೆಂಟ್ ಎಂಪ್ಲಾಯ್ ಸ್ಕೇಲು, ಯಾವಾಗ ನಿಮಗೆ ಸಮಾನ ಕೆಲಸ ಸಮಾನ ವೇತನ ಅಂದಾಗ 30,000 ಆಟೋಮೆಟಿಕ್ ಬರುತ್ತೆ, ಅದನ್ನು ಮಾಡಿಸ್ತೀವಿ ಅಂತ ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ. ಆಮೇಲೆ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಸಮಾನ ವೇತನ ಅದು ಸೇಮ್ ಪಾಯಿಂಟ್ ರಿಪೀಟ್ ಆಗಿದೆ. ಯಾವಾಗ ಸಮಾನ ಕೆಲಸ ಸಮಾನ ವೇತನ ಬರುತ್ತೋ ಅವಾಗ ಮೂಲ ವೇತನ ಅಂದರೆ ಏನು ಪರ್ಮನೆಂಟ್ ನೌಕರ ಸಿಗುತ್ತೋ ಅದೇ ವೇತನ ನಿಮ್ಗಳಿಗೂ ಬರುತ್ತೆ. ಇನ್ನೊಂದು ನೀವು ವಸತಿ ಕೇಳಿದ್ದೀರ, ಕೆಲವ್ರಿಗೆ ಅವ್ರ ಬಾಡಿಗೆ ಮನೆಯಲ್ಲಿ ಇದ್ದಾರೆ, ಅವ್ರುಗಳಿಗೇನು ಇವಾಗ ನಾವು ಕೊಡ್ತಾ ಇದ್ದು ಸಂಬಳದಲ್ಲಿ 50% ಅಂದರೆ ಒಂದು 4,000-5,000 ಬಾಡಿಗೆಗೆ ಹೋಗ್ಬಿಡ್ತಾ ಇದೆ. ಬೇರೆ ನಾವು ಸಂಸಾರ ಮಾಡೋಕ್ಕೆಲ್ಲ ಕಷ್ಟ, ಫ್ಯಾಮಿಲಿ ನಡ್ಸೋಕ್ಕೆ ಕಷ್ಟ, ಮಕ್ಕಳು ಎಜುಕೇಷನ್ ಕಷ್ಟ ಅಂತ ಇದ್ದೀರಾ. ಇವಾಗ ನಮ್ಗೆ ರೀಸೆಂಟಾಗಿ ಹೆಬ್ಬಕ್ಕ ಸರ್ವೆ ನಂಬರ್ 17ನಲ್ಲಿ 15 ಎಕರೆ ಅಪ್ರೂವಲ್ ಆಗಿದೆ ಪೌರ ಕಾರ್ಮಿಕರಿಗೆ. ಬೆಳಗ್ಗೆ DC ಸರ್ ಗಮನಕ್ಕೂ ತಂದೆ, ಸರ್ ಅದು ಅಷ್ಟು ಜಾಗ ಅವ್ರಿಗೂ ನೆಸೆಸಿಟಿ ಇಲ್ಲ, ಸ್ವಲ್ಪ ಅದರಲ್ಲಿ ಒಂದು 4-5 ಎಕರೆ ನಮ್ಮ ವಾಲ್ಮ್ಯಾನ್ಸ್ಗಳಿಗೆ ಅವಕಾಶ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ವಿ. ಆಯಿತು, ನೀವು ಆಶ್ರಯ ಕಮಿಟಿಯಲ್ಲಿ ಪಾಸ್ ಮಾಡಿ ಒಂದು ರೆಸೊಲ್ಯೂಷನ್ ಮಾಡಿ ಕಳಿಸಿ, ನಾನು ನಿಮಗೂ ವಾಲ್ಮ್ಯಾನ್ಸ್ ಕೂಡ ಅವಕಾಶ ಮಾಡಿಕೊಡ್ತೀನಿ ಅಂತ DC ಸರ್ ಹೇಳಿದ್ದಾರೆ. ಇಷ್ಟು. ಆಮೇಲೆ ಇನ್ನೊಂದಂದರೆ ನಿಮಗೆ ನೌಕರರಿಗೆ 2 ಜೊತೆ ಯೂನಿಫಾರ್ಮ್ಸು, ಶೂಸು ಮತ್ತು ಟಾರ್ಚ್ ಒಂದು, ರೈನ್ ಕೋಟ್ ಒಂದು ನಾನು 3 ತಿಂಗಳಿಂದಲೇ ನಮ್ಮ ಇಂಜಿನಿಯರ್ಸ್ಗೆ ಹೇಳಿದೆ. ಅದು ಎಸ್ಟಿಮೇಟಲ್ಲಿ ನಿಮಗೆ ವೇತನ ಅದು 2 ಕ್ಲಬ್ ಮಾಡೋಕ್ಕಾಗಿಲ್ಲ.
ಇವಾಗ ಎಸ್ಟಿಮೇಟ್ ಪ್ರಿಪೇರ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ರಾಜೀವ್ ಸರ್ ಪ್ಲಾನಿಂಗ್ ಕಮಿಟಿಯಿಂದ ಕೂಡ ಹಳೆ ಡೇಟ್ಗೆ ಕೂಡ ನಾನು ಅಪ್ರೂವ್ ಕೊಡ್ತೀನಿ ಮೇಡಮ್ ಅಂತ ನಾನು ಹೇಳಿದ್ದಾರೆ ಮೇಯರ್ ಸರ್ ಪ್ಲಾನಿಂಗ್ ಕಮಿಟಿ ಅಧ್ಯಕ್ಷರು. ಈ ಥರ ಹೇಳಿ ಎಲ್ಲ ಕಾರ್ಪೊರೇಷನ್ ವತಿಯಿಂದ ನಿಮಗೆ ಏನೇನು ಫೆಸಿಲಿಟಿ ಬೇಕೋ ಪ್ರಯಾರಿಟಿ ಕೊಡೋಕ್ಕೆ ನಿಮಗೆ ನಾವು ಕ್ರಮ ತೊಗೊತಾ ಇದ್ದೀವಿ. ನಿಮಗೆ ಗೊತ್ತಿದೆ ಮೊದಲ ವ್ಯವಸ್ಥೆ ಹೆಂಗಿತ್ತು, ಇವಾಗ ವ್ಯವಸ್ಥೆ ಹೆಂಗೆ ಚೇಂಜ್ ಮಾಡಿದ್ದೀವಿ ಅಂತ ಇದನ್ನ ನಾವು ಪದೇ ನಿಮ್ಮ ಹತ್ರ ಹೇಳಿ ಚಪ್ಪಲ ಹೊಡ್ಸ್ಕೊಬೇಕಾಗಿಲ್ಲ. ಅದು ನಿಮ್ಮ ಮನಸ್ಸಾಕ್ಷಿನೇ ಇದೆ. ಇದನ್ನು ಒಂದೇ ಕೇಳ್ತಾ ಇರೋದು ನೀವು, ಸಮಾನ ಕೆಲಸಕ್ಕೆ ಸಮಾನ ವೇತನ, ನೇರ ಪಾವತಿ ಕೊಡಿ ಅಂತ. ಅದು ಸರ್ಕಾರ ಮಟ್ಟದಲ್ಲೇ ಹೋಗಿ ನಾವು ಫಾಲೋಅಪ್ ಮಾಡಿಬಿಟ್ಟು ಕ್ರಮ ತೊಗೊಳ್ಳೋಣ. ನಾವು ನಿಮ್ಮಿಂದ ಇದ್ದೀವಿ, ಯಾಕಂದರೆ ನೀವು ನಮ್ಮ ಎಂಪ್ಲಾಯೀಸು 24 ಗಂಟೆ ಕಾರ್ಪೊರೇಷನ್ಗೆ ಹೋಗಿ ದುಡಿತಾ ಇದ್ದೀರಾ. ನಮಗೂ ನಿಮ್ಮ ಬಗ್ಗೆ ಕಷ್ಟ ಗೊತ್ತಿದೆ. ಕೆಲವರು ನೋಡ್ರಿ, ಅದೇ ನೆನೆ ಯಾರು ಒಬ್ಬರು ಮಾತಾಡ್ತಾ ಇದ್ರು, ಅವ್ರು ನೋಡಿದ 50 ವರ್ಷ ಆಗಿದೆ, 20-30 ವರ್ಷದಿಂದ ದುಡಿದು 150 ರೂಪಾಯಿ ದುಡಿದು ಇವಾಗ 14,000 ಆದರೂ ಪರ್ಮನೆಂಟ್ ಆಗಿಲ್ಲ. ನಿಮ್ಮ ವ್ಯವಸ್ಥೆ ನಿಮ್ಮ ಕಷ್ಟ ಸುಖ ನಮ್ಗೆ ಗೊತ್ತಿದೆ. ನಿಮ್ಮಿಂದ ನಾವು ಇರ್ತೀವಿ, ಫಾಲೋಅಪ್ ಮಾಡಿಬಿಟ್ಟು ಇದಕ್ಕೆ ಕ್ಲಿಯರ್ ಮಾಡೋಣ. ದಯವಿಟ್ಟು ಈ ಮುಷ್ಕರವನ್ನು ಇಲ್ಲಿಗೆ ನಿಲ್ಲಿಸಿ, ನಿಮ್ಮ ಜೊತೆಗಿದ್ದೀವಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಮುಷ್ಕರ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಇನ್ನೊಂದು ಸತಿ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.